ಕೊಕ್ಕಡ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ಹಳ್ಳಿ ಹುಡುಗ ವಿಶಾಖಕುಮಾರ್ ರಾಜ್ಯ ಮಟ್ಟದ ಮಿಮಿಕ್ರಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಸರ್ಕಾರಿ ಶಾಲೆಯು ಕೂಡ ವಿದ್ಯಾರ್ಥಿಗಳ ಪ್ರತಿಭೆಗಳ ಬೆಳವಣಿಗೆಗೆ ಉತ್ತಮ ಪ್ರೋತ್ಸಾಹ ನೀಡುತ್ತಿದೆ ಎಂಬುದಕ್ಕೆ ಒಂದು ಉತ್ತಮ ನಿದರ್ಶನವಿತ್ತು. ಇತ್ತೀಚೆಗೆ ಕೋಲಾರದಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ 2019-20ರಲ್ಲಿ ಕೊಕ್ಕಡ ಸರ್ಕಾರಿ ಪ್ರೌಢಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿ ವಿಶಾಖಕುಮಾರ್ ಮಿಮಿಕ್ರಿ ಸ್ಪರ್ಧೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಸರ್ಕಾರಿ ಶಾಲೆಯಲ್ಲಿ ಕೂಡ ಉತ್ತಮ ಪ್ರತಿಭೆಗಳಿಗೆ ಅವಕಾಶ ಇದೆ ಎನ್ನುವುದನ್ನು ನಿರೂಪಿಸಿದ್ದಾನೆ. ಹಳ್ಳಿಯ ಪ್ರತಿಭೆ ವಿಶಾಖಕುಮಾರ್ ತನ್ನ ಮನೆಯವರು ಹಾಗೂ ಶಾಲಾಧ್ಯಾಪಕರುಗಳ ಪ್ರೋತ್ಸಾಹದಿಂದ ವಲಯ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೊದಲ ಸ್ಥಾನ ಪಡೆಯುವಲ್ಲಿ ಸಫಲವಾಗಿದ್ದೇನೆ ಎಂದು ಹೇಳುತ್ತಾನೆ. ತುಂಬ ಖುಷಿ ಆಗ್ತುಂಟು ನನಗೆ. ಈ ಮಟ್ಟಕ್ಕೆ ತಲುಪಲಿಕ್ಕೆ ದಿನೇಶ್ ಸರ್ ಮತ್ತು ವೀಣಾ ಮೇಡಮ್ ಕಾರಣ ಆಗಿದ್ದಾರೆ. ಮತ್ತು ಈ ಶಾಲೆಗೆ ಬರೋ ಮುಂಚೆ ನನಗೆ ಇದರ ಬಗ್ಗೆ ಗೊತ್ತಿರಲಿಲ್ಲ. ಎಲ್ಲ ಕಲಿಸಿಕೊಟ್ಟಿದ್ದಾರೆ ಸರ್ ನಮಗೆ. ಕೆಲವೊಂದು ಸೌಂಡ್ ಮಾತ್ರ ನನಗೆ ಗೊತ್ತಿತ್ತು, ಆದರೆ ಎಲ್ಲ ಹೇಳಿಕೊಟ್ಟಿದ್ದಾರೆ. ಈ ಮಟ್ಟಕ್ಕೆ ತಲುಪಬೇಕಾದ್ರೆ ಸರ್ನ ಆಶೀರ್ವಾದ ನನಗೆ ಬೇಕು. ಅಪ್ಪ ಅಮ್ಮ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಎಲ್ಲ ನನಗೆ ಸಹಾಯ ಮಾಡಿದ್ದಾರೆ. ಕ್ಲಾಸಲ್ಲಿ ಎಲ್ಲರೂ ತುಂಬ ಖುಷಿ ಆಗ್ತುಂಟು ಎಲ್ಲರಿಗೂ. ಬೆಳ್ತಂಗಡಿ ತಾಲೂಕು ಕೊಕ್ಕಡ ಗ್ರಾಮದ ಹಳ್ಳಿಂಗೇರಿಯ ಸಂತೋಷ್ ಕುಮಾರ್ ಹಾಗೂ ಗೀತಾಲಕ್ಷ್ಮಿ ದಂಪತಿಯ ಪುತ್ರ ವಿಶಾಖಕುಮಾರ್ ವಲಯ ಮಟ್ಟದಲ್ಲಿ ಗೆಲ್ಲುವ ಮೂಲಕ ಪ್ರಾರಂಭವಾದ ಪ್ರಶಸ್ತಿಯ ಓಟ ಬೆಳ್ತಂಗಡಿ ತಾಲೂಕು ಮಟ್ಟದಲ್ಲಿ ಪ್ರಥಮ, ಬಂಟ್ವಾಳದಲ್ಲಿ ನಡೆದ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವದ ಬಳಿಕ ಇದೀಗ ರಾಜ್ಯ ಮಟ್ಟದಲ್ಲಿಯೂ ಮಿಮಿಕ್ರಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗೆಲ್ಲುವ ಮೂಲಕ ತಾನು ಕಲಿತ ಸರ್ಕಾರಿ ಪ್ರೌಢಶಾಲೆಗೆ ಹಾಗೂ ಕೊಕ್ಕಡ ಗ್ರಾಮಕ್ಕೆ ಹೆಮ್ಮೆಯ ಗರಿ ಮೂಡಿಸಿದ್ದಾನೆ. ಬಹಳ ಸಂತೋಷ ಆಗ್ತಾಯಿದೆ. ನಮ್ಮ ಸಂಸ್ಥೆ ಸರ್ಕಾರಿ ಸಂಸ್ಥೆ ಆದರೂ ಕೂಡ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಆ ನಿಟ್ಟಲ್ಲಿ ನಮ್ಮ ಸಂಸ್ಥೆಯ ವಿಶಾಖ್ ಇವರು ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಸಂಸ್ಥೆಗೆ, ನಮ್ಮ ಊರಿಗೆ ಹಾಗೂ ಪೋಷಕರಿಗೆ ಕೀರ್ತಿಯನ್ನು ತಂದಿದ್ದಾನೆ. ಇವನನ್ನು ತರಬೇತಿಗೊಳಿಸುವಲ್ಲಿ ನಮ್ಮ ಸಹೋದ್ಯೋಗಿ ಮಿತ್ರರು ಕೂಡ ಬಹಳಷ್ಟು ಶ್ರಮವಹಿಸಿದ್ದಾರೆ. ನಾನು ವೈಯಕ್ತಿಕವಾಗಿ ವಿಶಾಖಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ದೇವರು ಅವನಿಗೆ ಇನ್ನಷ್ಟು ಕೀರ್ತಿಯನ್ನು ಕರುಣಿಸಲಿ ಅಂತ ಹೇಳಿ ಹಾರೈಸ್ತೇನೆ. ತುಂಬ ಖುಷಿ ಆಯ್ತು ಸರ್. ಅವನು ಈ ಮಟ್ಟಕ್ಕೆ ತಲುಪಲಿಕ್ಕೆ ಕಾರಣ ಅವನ ಅಧ್ಯಾಪಕರು, ಮೇಯ್ನಾಗಿ ದಿನೇಶ್ ಸರ್, ಬೀನಾ ಮೇಡಮ್ ಮತ್ತು ಎಲ್ಲ ಅಧ್ಯಾಪಕ ವೃಂದ ಎಲ್ಲರೂ ತುಂಬ ಹೆಲ್ಪ್ ಆಗಿದ್ದಾರೆ. ಅವನಿಗೆ ಪ್ರೋತ್ಸಾಹಗಳು ಕೊಟ್ಟಿದ್ದಾರೆ, ನಾವು ಪ್ರೋತ್ಸಾಹ ಕೊಟ್ಟಿದ್ದೇವೆ. ಆ ಥರ ಇನ್ನು ಮುಂದಕ್ಕೂ ಅಧ್ಯಾಪಕರು ಪ್ರೋತ್ಸಾಹ ಕೊಟ್ಟು ಅವನನ್ನು ಹರಸಬೇಕಾಗಿ ನಾನು ಕೇಳಿಕೊಳ್ತೇನೆ ಅಷ್ಟೇ. ಕೊಕ್ಕಡ ಸರ್ಕಾರಿ ಶಾಲೆಯಿಂದ ಪ್ರಾಥಮಿಕ ಶಿಕ್ಷಣ ಪ್ರಾರಂಭಿಸಿದ ವಿಶಾಖಕುಮಾರ್ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಲಿ ಅನ್ನುವುದು ಕೊಕ್ಕಡ ಸರ್ಕಾರಿ ಶಾಲೆಯ ಶಿಕ್ಷಕರ, ವಿದ್ಯಾರ್ಥಿಗಳ ಹಾಗೂ ಗ್ರಾಮಸ್ಥರ ಹಾರೈಕೆಯಾಗಿದೆ. ಸತೀಶ್, ವಿ4 ನ್ಯೂಸ್ 24/7 ಬೆಳ್ತಂಗಡಿ.